ಕೀಚಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ಮನೆಯಿಂದ ಹೊರಟಂತ ಹೆಣ್ಣು ಮಗಳು ಮತ್ತೆ ರಿಟರ್ನ್ ಬರ್ತಾಳ ಇಲ್ವೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಅಥವಾ ದೇಶ ಇವತ್ತು ಇದೆ. ಇದಕ್ಕೆ ಕಾರಣಗಳು ಏನು ಅನ್ನೋದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಸರ್ಕಾರದ ನಿಷ್ಕ್ರಿಯತೆ ಮತ್ತು ನಿರ್ಲಜ್ಜತೆಯ ಬಗ್ಗೆಯೂ ಕೂಡ ಮಾತುಕತೆಗಳಾಗಬೇಕು. ಯಾಕಂತೇಳಿದರೆ ನಾನು ಆಗಲೇ ಹೇಳಿದೆ, ಮುಖ್ಯಮಂತ್ರಿಗಳು ನಿದ್ದೆ ಹೊಡಿತಾರೆ ಅಥವಾ ಅತ್ಯಾಚಾರ ಪ್ರಕರಣದ ಬಗ್ಗೆ ಗಂಭೀರ ಚರ್ಚೆ ಆಗಬೇಕಾದ್ರೆ ಯಾವುದೋ ಫೈಲ್ ವಿಲೇವಾರಿ ಮಾಡ್ತಾ ಕೂರ್ತಾರೆ. ಇದೆಲ್ಲ ಯಾವುದರ ಸಂದೇಶ ಅಂದರೆ ಸೀರಿಯಸ್ ಆಗಿ ತಗೊಂಡಿದ್ದಾರೋ ಇಲ್ಲವೋ ಈ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು. ಎಸ್ ಎಂ ಜಿ ಹೆಗಡೆ ಅವರೇ, ಸದ್ಯದ ಕರ್ನಾಟಕದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸೂಕ್ಷ್ಮತೆ ಸರ್ಕಾರ ಉಳಿಸ್ಕೊಂಡಿಲ್ಲ, ನಮ್ಮ ಯಾವ ಪಕ್ಷದ ಜನಪ್ರತಿನಿಧಿಗಳು ಉಳಿಸ್ಕೊಂಡಿಲ್ಲ. ನನ್ನ ನೇರ ಆರೋಪ, ಇನ್ಕ್ಲೂಡಿಂಗ್ BJP. ಯಾಕೆ ಹೇಳ್ತೇನೆ ನಾನು, ಒಂದು ರತ್ನ ಕೊಲೆ ಪ್ರಕರಣ, ಇದನ್ನು ಸ್ವಲ್ಪ ಡೌಟ್ ಇದೆ, ರೇಪ್ ಆಗಲಿಲ್ಲ ಮೇಲ್ನೋಟಕ್ಕೆ. ಆಮೇಲೆ ಕೊಲೆ ಮಾಡಿದ್ದಕ್ಕೂ ಸ್ಪಷ್ಟವಾದ ಫಾರೆನ್ಸಿಕ್ಗೆ ಕಳಿಸಿದ್ದಾರೆ. ಎಷ್ಟು ದಿವಸ ಬೇಕು ಸ್ವಾಮಿ ತರಿಸ್ಲಿಕ್ಕೆ ನಿಮಗೆ? ಅದನ್ನು ನೀವು ಶೀಘ್ರ ವಿಲೇವಾರಿ ಮಾಡ್ತಾ ಇಲ್ಲ ಅಂತಾದರೆ ಸರ್ಕಾರ ಸ್ಲೋ ಉಂಟು ಅಂತ ಅರ್ಥ. ಸರ್ಕಾರ ಸ್ಲೋ ಉಂಟು ಅಂತಾದರೆ ಅಲ್ಲಿ ಕೂತ್ಕೊಂಡವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಎರಡನೇದು, ಇವತ್ತು ನಾನೊಂದು ಹೇಳ್ತೇನೆ, ಎಲ್ಲರೂ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಯನ್ನು ಮಾತ್ರ ಟಾರ್ಗೆಟ್ ಮಾಡ್ತಾರೆ. ನಾನು ಹಾಗೆ ಅದನ್ನು ಒಪ್ಪುವುದಿಲ್ಲ. ನಾನು ಟಾರ್ಗೆಟ್ ಮಾಡೋದು ಪ್ರತಿಯೊಬ್ಬ ಇಲೆಕ್ಟೆಡ್ ಮೆಂಬರ್, ಪಂಚಾಯತ್ ಮೆಂಬರ್ನಿಂದ ಹಿಡಿದು ಮಹಾನಗರ ಪಾಲಿಕೆಯ ಸದಸ್ಯನಿಂದ ಹಿಡಿದು ಎಲ್ಲರಿಗೂ ಜವಾಬ್ದಾರಿ ಉಂಟಲ್ಲ. ಯಾರಾದರೂ ಮಾತಾಡ್ತಾ ಇದ್ದಾರಾ? ಅವರವರ ವಾರ್ಡಲ್ಲಿ ಒಂದು ಜನಜಾಗೃತಿ ಮಾಡ್ತಾರಾ? ರಕ್ಷಣಾತ್ಮಕ ಕಾರ್ಯಕ್ರಮಗಳ ಬಗ್ಗೆ ಕೆಲಸ ಮಾಡ್ತಾ ಇರೋ ನಿಮ್ಗೆ ಯಾವುದಾದ್ರು ರಿಪೋರ್ಟ್ ಬಂದಿದಾ? ಈಗ ಒಂದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನನ್ನ ಏರಿಯಾದಲ್ಲಿ ಇಂಥದ್ದು ಆಗಬಾರ್ದಪ್ಪ, ಶಾಲೆ ಹೇಗುಂಟು, ಶಾಲೆಯಲ್ಲಿ ಏನು ವ್ಯವಸ್ಥೆ ಉಂಟು, ಸೆಕ್ಯೂರಿಟಿ ಸರಿ ಉಂಟಾ, ಬೇಸಿಕ್ ಪ್ರಿಕಾಕ್ಷನರೀಸ್ ತಗೊಂಡು ಎಷ್ಟೋ ಕಮ್ಮಿ ಆಗ್ತಿತ್ತಲ್ಲ. ಮಾಡಿದಾರಾ? ಪೊಲೀಸ್ ಮೀಟಿಂಗ್ ಮಾಡಿದಾರಾ? ಅಂದರೆ ರೋಡು ತೋಡು ಕಮಿಷನ್ ನನ್ನ ಕೆಲಸ ಆಯಿತು. ಎಸ್, ಹೌದಾ? ಈ MLAಗಳು MLCಗಳು ಅವರೆಲ್ಲ ಇದ್ದಾರೆ. ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆ ಆದವರು, ಸಾಮಾಜಿಕ ಕ್ಷೇತ್ರದಿಂದ ನಾಮಿನೇಷನ್ ಆದವರು, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಇವರಿಗೆಲ್ಲ ಜವಾಬ್ದಾರಿ ಇಲ್ವಾ? ಕೇವಲ ಗೃಹಮಂತ್ರಿ ಒಬ್ಬನೇ ಮಾಡಬೇಕಾ? ಅವರ ಜವಾಬ್ದಾರಿದ ಬಗ್ಗೆ ನಾನು ಮತ್ತೆ ಫೈನಲ್ ಹೇಳ್ತೇನೆ. ಹಾಗಾಗಿ ಈ ಎಲ್ಲ ಜನಪ್ರತಿನಿಧಿಗಳು ಮಾನವ ಸಂವೇದನೆಯನ್ನು ಕಳ್ಕೊಂಡಿದ್ದಾರೆ, ಮಾನವೀಯ ಸಂವೇದನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಅವರ ಸುತ್ತ ಒಂದು ಚೇಲಾಗಳ ಗ್ಯಾಂಗ್ ಇರ್ತದೆ, ಅವರ ಕೆಲಸ ಮಾಡಿಕೊಳ್ಳೋದು. ಸರ್ ಇನ್ನ ಭಾಷಣ ಅಡ್ಡಾಂಡು ಸರ್ ನಮವಿನ್ನು ಸರ್, ಇದೇ ಹೇಳಿಕೊಂಡಿರುವವರು ಸುತ್ತ ಈ ಕೋಟೆ ಇದೆ ಇಲ್ಲ, ಈ ಕೋಟೆಯಿಂದ ರಾಜಕಾರಣಿ ಯಾವಾಗ ಹೊರಗೆ ಬಂದು ನಾಗರಿಕ ಸಮಾಜದ ಮಧ್ಯೆ ನಿಲ್ಲುವುದಿಲ್ವೋ ಅಲ್ಲಿಯವರೆಗೆ ಅವರು ಇದೇ ರೀತಿ ನಿದ್ದೆ ಮಾಡೋದು ಅಥವಾ ನಿಷ್ಕ್ರಿಯರಾಗ್ತಾರೆ. ಅಂದ್ರೆ ರಾಜಕಾರಣಿಗಳ ಜೊತೆಗೆ ಅಂದ್ರೆ ಸರ್ಕಾರದ ಜೊತೆಗೆ ರಾಜಕಾರಣಿಗಳು ತಮ್ಮ ಸೂಕ್ಷ್ಮ ಸಂವೇದನೆ, ರಾಜಕೀಯ ಮನಸ್ಥಿತಿ. ಒಂದು ಇನ್ನು ಗೃಹಮಂತ್ರಿಗಳು, ಮುಖ್ಯಮಂತ್ರಿಗಳು, ಈ ಒಂದೊಂದು ಕೇಸಿಗೂ ಅವರು ತಗೊಂಡ ಟೈಮ್ ಎಷ್ಟು? ಈಗ ನಾನು ಕೇಳ್ತೇನೆ, ಎಂಥದ್ದು ಶಾಲೆದು ವಿಗ್ಬಾರ್ ಶಾಲೆಯಲ್ಲಿ ಆ ಪ್ರಕರಣಕ್ಕೆ ಇಷ್ಟು ದಿವಸ ಬೇಕಾ ಹೇಳೋದು? ಒಂದು ಇಂಟೆಲಿಜೆನ್ಸ್ ಪೊಲೀಸ್ ಇಲ್ವಾ? ಇಂಟೆಲಿಜೆಂಟ್ ಪೊಲೀಸ್ಗಳು ಇದ್ದಾರೆ, ಒಳ್ಳೆ ದಕ್ಷ ಪೊಲೀಸರು ಇಲ್ವಾ? ಇದ್ದಾರೆ, ಅವರನ್ನು ಯೂಸ್ ಮಾಡೋದಿಲ್ಲ. ಮತ್ತು ಇನ್ನೊಂದು ದೊಡ್ಡ ದುರಂತ, ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ, ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಘಟನೆಯನ್ನು ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದು. ಅದಕ್ಕೆ ಆ ಬಣ್ಣ ಹಚ್ಚಿಬಿಡ್ತಾರೆ. ಈಗ ಪಬ್ ದಾಳಿಯ ವಿರುದ್ಧ ನೀವು ಮಾತಾಡಿದರೆ ನೀವು ಹಿಂದೂ ವಿರೋಧಿ, ಇವತ್ತು ಈ ಅತ್ಯಾಚಾರದ ವಿರುದ್ಧ ನಾವು ಮಾತಾಡಿದರೆ ಕಾಂಗ್ರೆಸ್ ವಿರೋಧಿ. ನಾವು ನನಗೆ ಬಂದಾಯಿತು ಅಂಥ ಕಾಲ್ಗಳು, ಆಯಿತಾ? ಇನ್ನು ರೇಪ್ ಮಾಡಿದವ ಯಾರು, ಮಾಡಿಸಲ್ಪಟ್ಟ ಜಾತಿ ಯಾರು, ಹುಡುಗಿ ಯಾವ ಜಾತಿ, ಹುಡುಗ ಯಾವ ಜಾತಿ, ಒಬ್ಬ ಹಿಂದೂ ಒಂದು ಮುಸ್ಲಿಂ ಇದ್ದರೆ ನಾವು ಅದನ್ನು ವಿರೋಧ ಮಾಡಿದರೆ ನಾವು ಹಿಂದೂ ವಿರೋಧಿ, ಇವರು ವಿರೋಧ ಮಾಡಿದರೆ ಅವರು ಮುಸ್ಲಿಂ ವಿರೋಧಿ. ಅಂದರೆ ಈ ಸಾಮಾಜಿಕ ಸಮಸ್ಯೆಗಳಿಗೂ ಕೂಡ ರಾಜಕಾರಣದ ಗಂಟು ಹಾಕೋದು, ಮತೀಯವಾದಂಥ ನಂಟು ಅಂಟಿಸೋದು, ಈ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರಬೇಕು. ನೀವು ಕೇಳುವ ಪ್ರಶ್ನೆ ಏನು? ಮಕ್ಕಳ ಮೇಲೆ, ವೃದ್ಧರ ಮೇಲೆ, ಅಮಾಯಕರ ಮೇಲೆ ದೌರ್ಜನ್ಯ ಆಗ್ತಾ ಉಂಟು, ಅತ್ಯಾಚಾರ ಆಗ್ತಾ ಉಂಟು. ಅದಕ್ಕೆ ಪರಿಹಾರ ಏನು ಹೇಳುವುದನ್ನು ಮಾತಾಡಬೇಕೇ ಹೊರತು ಈ ಕಾರಣಗಳನ್ನೆಲ್ಲ ಅಂಟಿಸ್ತಾ ಇದ್ದಾರೆ. ನನ್ನ ಹತ್ರ ನಿನ್ನೆ ಕೇಳ್ತಾರೆ ಒಬ್ಬರು, ನೀವು ಪಬ್ ದಾಳಿ ವಿರುದ್ಧ ನೀವು ಮಾತಾಡಿದ್ದೀರಿ, ಸರಿ ಆಯಿತು ನಿಮಗೆ ಅಂತ. ನನಗೆ ಸರಿ ಆದದಲ್ಲ, ಹೆಣ್ಣು ಮಕ್ಕಳಿಗೆಲ್ಲ ಆದದ್ದು ಪಾಪ. ಅಂದರೆ ಈ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರಬೇಕು. ಸರ್ಕಾರ ಇವತ್ತು ಸದ್ಯದ ಮಟ್ಟಿಗೆ ನಿಷ್ಕ್ರಿಯವಾಗಿ ಇದೆ. ನಿಷ್ಕ್ರಿಯತೆ ಜೊತೆಗೆ ನಿರ್ಲಜ್ಜತೆ. ನಾನು ಇನ್ನೊಂದು ಕೇಳ್ತೇನೆ, ಸಮರ್ಥಿಸಿಕೊಳ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಇದಕ್ಕಿಂತ ರಾಜಕಾರಣ. ಈಗ ನಾನು ಕೇಳ್ತೇನೆ, ಕಾಂಗ್ರೆಸ್ನವರು ಹಾಗೆ ಹೇಳ್ತಾರೆ, BJPಯವರು ಹೀಗೆ. ಈಗ BJPಯವರು ಕೂಡ ಆ ರೀತಿ ಚರ್ಚೆ ಮಾಡೋದಲ್ಲ. ಅವ್ರು ಹೇಗೆ ಹೇಳಬೇಕಿತ್ತು? ಸ್ವಾಮಿ ನಾವಿದ್ದಾಗಲೂ ಆಗಿದೆ, ನಮ್ಗೆ ಗೊತ್ತಿದೆ, ಈಗ ಪುನಃ ಆಗ್ತಾ ಇದೆ, ಇದು ಒಳ್ಳೇದಲ್ಲ.
ಏನ್ ಆಗ್ಬೇಕು? ಇದು ಸಾಮಾಜಿಕ ಸಮಸ್ಯೆ. ನಾವು ನಿಮ್ಮೊಟ್ಟಿಗಿದ್ದೇವೆ. ಧರ್ಮೇಂದ್ರ ಅವರೇ, ಆಡಳಿತ ಪಕ್ಷ ಸಮರ್ಥವಾಗಿ ತನ್ನ ಕೆಲಸವನ್ನು ನಿಭಾಯಿಸ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಸದ್ಯದ ಪರಿಸ್ಥಿತಿಯಲ್ಲಿ ಈ ಘಟನೆಗಳನ್ನು ವಿಶ್ಲೇಷಣೆ ಮಾಡಿದಾಗ? ಜೊತೆಗೆ ನಾನು ಸ್ವಲ್ಪ ಸೇರಿಸ್ತೇನೆ. ಯಾಕೆಂದ್ರೆ ಇಲ್ಲಿ ಪಕ್ಷ ಭೇದ ಮರೆತು ಕೆಲಸ ಮಾಡಬೇಕು. ಏಕೆಂದರೆ ನಾನು ಏನು ಮಾಡ್ತಾ ಇದ್ದೇನೆ ನೋಡಿ, ಒಂದು ಸಣ್ಣ ಘಟನೆಯನ್ನು ನಿಮ್ಗೆ ಕೊಡ್ತೇನೆ. ರಾಜ್ಯ ಸರ್ಕಾರದ ಒಂದು ನಿಯಮ ಏನಿದೆ ಅಂದರೆ, ಶಾಲಾ ಕಾಲೇಜುಗಳ ವ್ಯಾಪ್ತಿಯೊಳಗೆ ಇಷ್ಟು 500 ಮೀಟರ್ ದೂರದಲ್ಲಿ ಯಾವುದೇ ಮಾದಕ ಇದರದ್ದು ಶಾಪ್ಗಳಾಗಿರಲಿ ಅದು ಇರಬಾರ್ದು ಅಂತ. ನಾನು ನಿಮಗೆ ದಕ್ಷಿಣ ಕನ್ನಡದ ವ್ಯಾಪ್ತಿಯೊಳಗಡೆ ಎಷ್ಟು ಬೇಡ, ಹಾರ್ಟ್ ಸಿಟಿ ಒಳಗಡೆ ನಮಗೆ ಕೆನರಾ ಕಾಲೇಜ್ ಇರ್ಬೋದು, ಬೆಸೆಂಟ್ ಇರ್ಬೋದು, ಇದರ ಪಕ್ಕದಲ್ಲಿ ಎಷ್ಟು ವೈನ್ ಶಾಪ್ಗಳಿದೆ ಸರ್, ಎಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಏನು ಸರ್ಕಾರ ನಿದ್ರೆ ಮಾಡ್ತಾ ಇದೆಯಾ? ಇದಕ್ಕೆ ಆ ಹುಡುಗರು ಬಂದು ಸಾಯಂಕಾಲ ನಾನು ನೋಡ್ತಾ ಇದ್ದೇನೆ ಕಣ್ಣಾರೆ ಡ್ರೆಸ್ಸಲ್ಲಿ ಬಂದು ಕುಡ್ಕೊಂಡು ಹೋಗುವಂಥದ್ದಿದೆ, ಯೂನಿಫಾರ್ಮಲ್ಲಿ. ಹಾಗಾದ್ರೆ ಇದರ ಅರ್ಥ ಏನಿದೆ? ಸರ್ಕಾರದ ಇದೇನಿದೆ, ಜವಾಬ್ದಾರಿ ಏನಿದೆ? ಶಾಲಾ ಕಾಲೇಜುಗಳ ವ್ಯಾಪ್ತಿಯೊಳಗಡೆ ಡ್ರಗ್ಸ್ ವ್ಯಾಪಾರ ಆಗುತ್ತೆ ನಮ್ಮ ಸರ್ಕಾರ. ಧರ್ಮೇಂದ್ರ ಅವರು, ಇಲ್ಲಿ ಪ್ರಶ್ನೆ ಇರುವಂತದ್ದು ಗೃಹ ಸಚಿವರು ಅಥವಾ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವಂತಹ ಸಾಬೂಬು ಏನಿದೆ? ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೀಗಾಗಿದೆ, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಗವರ್ಮೆಂಟ್ ಇದೆ, ಈ ಸಂದರ್ಭದಲ್ಲಿ ಹೀಗಾಗಿದೆ, ಮಧ್ಯಪ್ರದೇಶ ಇದಕ್ಕಿಂತ ಜಾಸ್ತಿ ಇದೆ. ಇದರ ಅರ್ಥಗಳೇನು? ಇದರಷ್ಟು ನಾಚಿಕೆಗೇಡಿನ ಮಾತು ಇನ್ನೊಂದಿಲ್ಲ. ಇದರ ಅರ್ಥ ನಿನ್ನ ಸಮಯದಲ್ಲಿ ಅಷ್ಟಾಗಿದೆ, ನನ್ನ ಸಮಯದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅದು ನೋಡಿ, ಬಿಜೆಪಿ ಅವರು ಆಡಳಿತಕ್ಕೆ ಬಂದಾಗ ಹೇಳ್ತಾ ಇದ್ರು ಕಾಂಗ್ರೆಸ್ ಹಾಗೆ ಮಾಡ್ಲಿಲ್ವ ಹೀಗೆ ಮಾಡ್ಲಿಲ್ವ ಅಂತ. ಅದಕ್ಕೆ ಜನ ಕಾಂಗ್ರೆಸ್ ಬಿಜೆಪಿಯನ್ನು ತಿರಸ್ಕಾರ ಮಾಡಿದ್ರು. ಕಾಂಗ್ರೆಸ್ನವರು ಅದನ್ನೇ ಹೇಳಲಿಕ್ಕೆ ಶುರು ಮಾಡಿದ್ರೆ ನೆಕ್ಸ್ಟ್ ಕಾಂಗ್ರೆಸ್ ತಿರಸ್ಕಾರ ಮಾಡಬೇಕಾಗ್ತದೆ, ಮಾಡ್ತಾರೆ. ಪ್ರಶ್ನೆ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ ವಿಧಾನಸಭೆಯಲ್ಲಿ, ಆ ಮಗು 6 ವರ್ಷದ ಮಗು ಮಾನಸಿಕ ಅಸ್ವಸ್ಥೆ ಮಗು, ಅದು ಸುಳ್ಳು ಕೇಸನ್ನು ಹಾಕಿದೆ ಅಂತ ಕುಮಾರಸ್ವಾಮಿ ಅವರು ಜವಾಬ್ದಾರಿಯುತ ವಿಪಕ್ಷ ನಾಯಕರು ಹೇಳ್ತಾರೆ. ಇಲ್ಲಿ ಒಂದು ಮಾತನ್ನ ಅವರು ಅವಾಗ ಹೇಳಿದಾಗೇನೆ, ಒಂದು ಮೀಡಿಯಾ ಯಾವುದೇ ವಿಚಾರಗಳನ್ನ ಫೋಕಸ್ ಮಾಡೋ ಮುಂಚೆ ಅದರದ್ದು ಡೆಪ್ತ್ ಅನ್ನು ಆಲೋಚನೆ ಮಾಡಬೇಕಾಗತ್ತೆ. ಅದರ ತನಿಖೆ ಆಗಿದೆಯಾ ಅಥವಾ ಅದು ರಿಯಲಿ ಆಗಿದೆಯಾ ವಿಚಾರಗಳು, ಇದು ಯಾವುದಿಲ್ಲ. ಬಂದು ಕೂತ್ರು ಮಾತಾಡಿದ್ರೆ ಅವನು ಆರೋಪಿ ಅಂತ ಹೇಳಿಬಿಟ್ಟು ಡಿಕ್ಲೇರ್ ಮಾಡಿ ಆಯ್ತು ಮೀಡಿಯಾ. ಏನು ಸುಪ್ರೀಂ ಸಮಸ್ಯೆ ಇರುವಂತದ್ದು ವಿಬ್ಗಯಾರ್ ಶಾಲೆಯಲ್ಲಿ ಆಗಿರೋದನ್ನ ಕುಮಾರಸ್ವಾಮಿ ಅವರು ಸಮರ್ಥಿಸಿಕೊಳ್ತಾ ಇರುವಂತದ್ದು. ಆ ಹುಡುಗಿ ಮಾನಸಿಕ ಅಸ್ವಸ್ಥೆ, ಯಾರಿಗೆ ಗೊತ್ತಿದ್ರೆ ಮಾನಸಿಕ ಅಸ್ವಸ್ಥೆಯ ಮೇಲೆ ಲೈಂಗಿಕ ಕಿರುಕುಳ ಮಾಡಬಹುದು ಅಂತ ಅದರ ಅರ್ಥ. ನಾನು ಒಂದು ಕೇಳ್ತೇನೆ ಅಂತ. ಅದು ಒಂದು. ಎರಡನೇದು, ಈಗ ಮಂಗಳೂರಿನಲ್ಲಿ ಒಂದು ಘಟನೆ ಆಗಿದೆ. 2 ಗುಂಪಾಗಿದೆ. 2 ಗುಂಪಾಗಿ ಒಬ್ಬರು ಮಾಸ್ಟರ್ ಪರ ಇದ್ದಾರೆ, ಒಬ್ಬರು ಮಾಸ್ಟರ್ ವಿರುದ್ಧ ಇದ್ದಾರೆ. ಏಕಾಏಕಿ ಅದನ್ನು ಮೀಡಿಯಾದಲ್ಲಿ ಅವ ಆರೋಪಿ ಹೇಳುವ ರೀತಿಯಲ್ಲೇ ಪ್ರೊಜೆಕ್ಟ್ ಮಾಡ್ತಾ ಹೋಗಿ ಬಿಟ್ಟರೆ ಅವನು ನಿರಪರಾಧಿ ಆಗಿದ್ರೆ. ಹಾಗಾಗಿ ಎಲ್ಲಿಯವರೆಗೆ ಮಿನಿಮಮ್ ಒಂದು FIR ಆಗಿ ಪ್ರಾಥಮಿಕ ತನಿಖೆ ಮುಗಿದು ಪೊಲೀಸು ಡಿಕ್ಲೇರ್ ಮಾಡ್ತಾರೋ ಮೇಲ್ನೋಟಕ್ಕೆ ಸಾಬೀತು, ಪ್ರೈಮಾ ಫೇಸಿ ಪ್ರೂವ್ ಆಗುವ ತನಕ ಇದ್ರ ಮಧ್ಯದಲ್ಲಿ ಒಂದು ನಾನು ನಿಮ್ಮ ಶ್ರಮಿಸಬೇಕು ನೋಡಿ. ಆ ಮೊಹಮ್ಮದ್ ರಫಿ ಅಂತ ಒಬ್ಬೊಬ್ಬರು ಪೊಲೀಸ್ದವರು ಸರ್ಕಲ್ 3 ಸ್ಟಾರ್ ಇರುವಂಥ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಕೇಸನ್ನು FIR ಅನ್ನು ಬರೀಬೇಕಾದ್ರೆ ನನಗೆ ಕಾನೂನಿನ ಕೊರತೆ ಇರುವುದರಿಂದ ನಾನು ಆ ರೀತಿಯಲ್ಲಿ ಬರದೆ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಎಲ್ಲ ಮೀಡಿಯಾವು ತೋರಿಸ್ತಿದ್ದು ನಾನು ಒಪ್ಕೊಂಡಿದ್ದೇನೆ. ನನಗೆ ಗೊತ್ತಿರಲಿಲ್ಲ, ನಿರ್ಭಯ ಕೇಸ್ನ ನಂತರದ ಬೆಳವಣಿಗೆಗಳು ನನಗೆ ಗೊತ್ತಿರಲಿಲ್ಲ, ಅಪ್ಡೇಟ್ಸ್ಗಳು ಗೊತ್ತಿರಲಿಲ್ಲ. ಅದು ಯಾರ ತಪ್ಪು? ಯಾರು ತಪ್ಪು? ಹಾಗಾದ್ರೆ ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್, ಟ್ರೈನಿಂಗ್ ಅಲ್ಲ. ಇಲ್ಲಿ ಮಧ್ಯದಲ್ಲಿ ಒಂದು ಗಮನಿಸ್ಕೋಬೇಕು, ಎಲ್ಲಿ ಒಂದು ಅಂತ ಹೇಳ್ಬಿಟ್ಟು ನಾವು ಸಂಶಯದಲ್ಲಿ ಎಲ್ಲಿ ಒಂದು ಮತೀಯ ವ್ಯವಸ್ಥೆ ಕೆಲಸ ಮಾಡಿದೆ, ಮತೀಯ ವ್ಯವಸ್ಥೆಗಳು ಕಡ್ಡಾಯವಾಗಿ ಕೆಲಸ ಮಾಡಿದೆ ಎಂಬುದಕ್ಕೆ. ಯಾಕೆಂದರೆ ಇಲ್ಲದಿದ್ದರೆ ಒಬ್ಬ ಆ ಸ್ಥಾನಕ್ಕೆ ಆ ಪದೋನ್ನತಿ ಪಡೆದಂಥ ವ್ಯಕ್ತಿ SIನಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿರಬೇಕಾದ್ರೆ ಅವನಿಗೆ ಕಾನೂನಿನ ಪೂರ್ಣ ಮಾಹಿತಿ ಇದ್ದುಕೊಂಡೇ ಆ ಸ್ಥಾನಕ್ಕೆ ಕೂರಬೇಕಲ್ವಾ? ಅದನ್ನೇ ನಾನು ಹೇಳಿದ್ದು. ಇಂಥ ಘಟನೆಗಳಿಗೆ ನಾವು ಮತೀಯವಾದಂಥ ರಾಜಕಾರಣ, ಕಾಂಗ್ರೆಸ್ಸು, BJP, ಹಿಂದೂ, ಮುಸ್ಲಿಂ ಈ ರೀತಿ ಪಿಕ್ಚರ್ ನಮ್ಮ ಕಾರ್ಯಕರ್ತ ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ಇವತ್ತು ಮಂಗಳೂರಲ್ಲಿ ಕಾಲೇಜುಗಳು ಬೈಕಾಟ್ ಮಾಡಿದ್ರಾ? ಕೆಲವು ಕಾಲೇಜುಗಳು, ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಕಾಲೇಜುಗಳು ಆಡಳಿತ ಮಂಡಳಿಯವರು ಮಕ್ಕಳನ್ನು ಹೊರಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಯಾಕೆ? ಕಾಂಗ್ರೆಸ್ ಸರ್ಕಾರ ಅಂತ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬಾರದು ಅಂತ ಮಾನವೀಯತೆಯ ದೃಷ್ಟಿಯಿಂದ. ನಾಳೆ ಬಜರಂಗ ದಳದವರು, ಹಿಂದೂ ಸಂಘಟನೆಗಳು ಇನ್ಯಾರಾದರೂ ನೈತಿಕ ಪೊಲೀಸ್ಗಿರಿಯೋ ಮಾಡುವಾಗ ಅವ್ರು ಸ್ಟ್ರೈಕ್ ಮಾಡ್ತಾರೆ. ಇವರಿಂದ ಅನ್ಯಾಯ ಆಗುವಾಗ ಅವ್ರು ಹೇಳ್ತಾರೆ ಅದು ನಮ್ಮದಲ್ಲ, ನಾವು ಬಂದ್ ಮಾಡೋದು ಬೇಡ. ಅಲ್ಲಿ ಒಂದು ಸನ್ಯಾಸಿಯ ಮೇಲೆ ಅತ್ಯಾಚಾರ ಆಗಿದೆ ಅಲ್ಲ ಸರ್, ಅಲ್ಲಿ ಅವಾಗ ನೀವು ರಾಜಕೀಯಕ್ಕೆ ನೋಡ್ತೀರಿ, ಅಲ್ಲಿ ಹೆಣ್ಣು ಮಗಳನ್ನು ನೋಡಿ ನೋಡುದಿಲ್ಲ ಅಂತ ಇವ್ರು ನೋಡುದಿಲ್ಲ ಅಂತ ಸ್ಪಷ್ಟ. ತಪ್ಪನ್ನು ತಪ್ಪು ಅಂತ ಹೇಳುವಂತ ಮನಸ್ಥಿತಿಯಲ್ಲೂ ನಾವಿಲ್ಲ. ಆ ತಪ್ಪು ಯಾರು ಮಾಡಿದ್ದು, ಅದು ನನ್ನ ಧರ್ಮ ಯಾವುದು, ಆತನ ಪಕ್ಷ ಯಾವುದು, ಪಕ್ಷ ಯಾವುದು ನೋಡಿಕೊಂಡು ನಾವು ತೀರ್ಮಾನ ಮಾಡುವ ಮನಸ್ಥಿತಿಯಿಂದ ಅಲ್ಲಿವರೆಗೆ ಅದು ಕರಾವಳಿಯಲ್ಲಿ ಜಾಸ್ತಿ ವಿಶೇಷ. MJ ಗಡರು, ಇಲ್ಲಿ ಮತ್ತೊಂದು ವಿಚಾರ, ನಾವು ಗೃಹ ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಈಗ ರತ್ನ ಕೊಠಾರಿ ಸಾವಿನ ಪ್ರಕರಣ ಆಗಿರಬಹುದು, ಇವತ್ತಿನವರೆಗೆ ಏನು ಕತೆ ಅನ್ನುವಂಥದ್ದು ಜನಗಳಿಗೆ ಗೊತ್ತಾಗ್ಲಿಲ್ಲ,
ಪೊಲೀಸ್ ಇಲಾಖೆಗೆ ಅದಕ್ಕಿಂತ ಮೊದಲು ಗೊತ್ತಾಗ್ಲಿಲ್ಲ. ಉಪ್ಪಿನಂಗಡಿಯಲ್ಲಿ ಒಂದು ಮಹಿಳೆಯ ಗೃಹಿಣಿಯ ಸಾವಾಯಿತು, ಯಾರು ಏನು ಕತೆ ಅಂತ ಇಲ್ಲಿವರೆಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಗೃಹ ಸಚಿವರಾಗಿರ್ಬೋದು, ಪೊಲೀಸ್ ಇಲಾಖೆ ಗೃಹ ಸಚಿವರು ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ? ಕೇವಲ ಗೃಹ ಸಚಿವರು ಮಾತ್ರ ನೋಡಿ, ಉಸ್ತುವಾರಿ ಸಚಿವರು, ಗೃಹ ಸಚಿವರು ಯಾರೇ ಆಗಲಿ, ಅವರು ಕೂಡ ಸಾಂಪ್ರದಾಯಿಕ ರಾಜಕಾರಣವನ್ನು ಮತ್ತು ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯನ್ನೇ ನೆಚ್ಚಿಕೊಂಡು ಇವತ್ತಿಗೂ ಇದ್ದಾರೆ. ನೀವು ವಾಟ್ಸಪ್ ಹೇಳಿದರೆ ಅವರು ಇನ್ನೂ ಕೂಡ ಓಬಿರಾಯನ ಕಾಲದ ಥಿಂಕಿಂಗ್ನಲ್ಲೇ ಕೂತ್ಕೊಂಡಿರ್ತಾರೆ. ಇದು ಸಮಸ್ಯೆ. ಅಡ್ವಾನ್ಸ್ಡ್ ಆಗಿ ಥಿಂಕಿಂಗು, ಆ ರೀತಿಯ ಸ್ಪೀಡಾಗಿ ಹೋಗಬೇಕು ನಾವು. ಕಾಲ ಬದಲಾಗಿದೆ, ಕ್ರಿಮಿನಲ್ಸ್ಗಳು ಬದಲಾಗಿದ್ದಾರೆ, ಅವರು ತುಂಬ ಅಡ್ವಾನ್ಸ್ ಆಗಿದ್ದಾರೆ, ಅದು ಯಾರಿಗೂ ಹೋಗೋದಿಲ್ಲ. ಇವತ್ತು ಈ ನಿರ್ಭಯ ಕೇಸಿದು ಇಡೀ ಜಗತ್ತಿಗೆ ಗೊತ್ತುಂಟಲ್ಲ, ನಮ್ಮ ಗೃಹ ಮಂತ್ರಿ ಗೊತ್ತಿಲ್ವಾ? ನಿರ್ಭಯ ಕೇಸಿನಲ್ಲಿ ಏನೇನಾಗಿದೆ, ಅಲ್ಲಿ ಬಂದಂಥ ಆಮೇಲೆ ಬಂದಂಥ ಇದು ಕಾನೂನಾತ್ಮಕ ಬದಲಾವಣೆಗಳು ಎಲ್ಲರಿಗೂ ಗೊತ್ತಿದೆ, ಪೊಲೀಸರಿಗೂ ಗೊತ್ತಿದೆ. ಸಮಸ್ಯೆ ಏನಂತಂದರೆ, ಇವ್ರು ಹೇಳಿದ್ರಲ್ಲ, ಅವ ರೇಪ್ ಮಾಡಿದವ ಯಾರು? ಮುಸ್ಲಿಂ. ಅಲ್ಲಿಗೆ ಒಂದು ಬ್ರೇಕ್ ಹೊಡೆದ ಯಾರೋ ಒಬ್ಬ ರಾಜಕಾರಣಿ. ಇದೇ ಸಮಸ್ಯೆ ಆಗೋದು. ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಜಾರ್ಜಿಗೂ ಆಗ್ತದೆ, ಉಸ್ತುವಾರಿ ಸಚಿವರಿಗೂ ಆಗ್ತದೆ, ಆದರೆ ಅವರ ಮನಸ್ಥಿತಿಯಿಂದ ಅವರಿಗೆ ಬರಲಿಕ್ಕೆ ತಯಾರಿಲ್ಲ. ನನ್ನ ಮತಗ ಪೆಟ್ಟಿಗೆಗೆ ಎಲ್ಲಿ ತೊಂದರೆ ಆಗುತ್ತೆ, ಎಲ್ಲಿ ನೋವು ಭಾವನೆಗಳೇ ಇಲ್ಲ ಸರ್. ಮುಖ್ಯವಾಗಿ ಇನ್ನೊಂದು ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಶಿಕ್ಷೆಗಳ ಕಾನೂನಿನ ಭಯ ಇಲ್ಲ. ಆ ವಿಚಾರಕ್ಕೆ ನಾನು ಬರಬೇಕಾದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತೀನಿ. ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆಳುವ ಸರ್ಕಾರ ಆಗಿರ್ಬೋದು, ವಿಪಕ್ಷಗಳೇ ಆಗಿರಬಹುದು, ಆ ಜವಾಬ್ದಾರಿಯನ್ನ ತೋರಿಸ್ತಾ ಇಲ್ಲ. ಸರ್ಕಾರ ಒಂದು ಕಡೆಗೆ ಇದ್ರೆ ವಿಪಕ್ಷಗಳದ್ದು ಇನ್ನೊಂದು ಬೇರೆದ್ದೇ ಕಿತಾಪತಿ ಆಗ್ತಾ ಇದೆ. ಗೃಹ ಸಚಿವರು ರಾಜೀನಾಮೆ ಕೊಡ್ಲಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ, ಈ ರೀತಿ ಅವರ ವರ್ತನೆಗಳಿದ್ದಾವೆ. ಅದನ್ನು ಬಿಟ್ಟರೆ ಏನು ಆಗಬೇಕು, ಏನು ಮುಂದಕ್ಕೆ ಏನು ಮಾಡಬೇಕು, ಈ ಬಗ್ಗೆ ಚರ್ಚೆಗಳೇ ಆಗ್ತಾ ಇಲ್ಲ. ಅತ್ಯಾಚಾರ ಸಂತ್ರಸ್ತರಿಗೆ ಮಾನಸಿಕ ಅಸ್ವಸ್ಥರು ಅನ್ನುವಂಥ ಪಟ್ಟಿಯನ್ನು ಕಟ್ಟುವಂಥ ಕೆಲಸಗಳಾಗ್ತಾ ಇದೆ. ಸೊ ಒಂದು ಯಾವ ರೀತಿಯ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದರ ಜೊತೆಗೆ ನಮ್ಮ ಧಾರ್ಮಿಕ ನಾಯಕರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ದೊಡ್ಡ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಯಾವ ಧರ್ಮವೂ ನಮ್ಮನ್ನು ಮನುಷ್ಯರನ್ನಾಗಿ ಮಾಡೋದಕ್ಕೆ ಸಹಕಾರಿ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಮೂಡ್ತಾ ಇದೆ. ಸೊ ಅದನ್ನು ಕೂಡ ಇಟ್ಟುಕೊಂಡು ಬರ್ತೀನಿ. ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.